ಪುತ್ತೂರು ನಗರವನ್ನ ಇನ್ನಷ್ಟು ಸ್ವಚ್ಛ ಸುಂದರ ನಗರವನ್ನಾಗಿಸಲು ನಗರಸಭಾ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಪರಿತ್ಯಾಜ್ಯ ವಸ್ತುಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡುವ ಹಿತದೃಷ್ಟಿಯಿಂದ ಪುತ್ತೂರು ನಗರಸಭೆ ಹಾಗೂ ರೋಟರಿ ಕ್ಲಬ್ ಪೂರ್ವ ಇದರ ಸಹಭಾಗಿತ್ವದಲ್ಲಿ ಪುತ್ತೂರು ನಗರಸಭೆ ವ್ಯಾಪ್ತಿಯ ನಿಖಿಲಾಬನ್ನೂರಿನಲ್ಲಿ ಸಮಗ್ರ ಘನತ್ಯಾಜ್ಯ ವಿಲೇವಾರಿ ಯೋಜನೆಗೆ ಕೌನ್ಸಿಲ್ ಸಭೆಯ ಮಂಜೂರಾತಿಯನ್ನು ಪಡೆದು ನಂತರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆಯನ್ನ ಪಡೆಯಲಾಗಿರುತ್ತದೆ. ಸುಮಾರು 4.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಳ್ಳಲಿರುವ ಈ ಯೋಜನೆಯ ಸಂಪೂರ್ಣ ಜವಾಬ್ದಾರಿ ರೋಟರಿ ಕ್ಲಬ್ ಪುತ್ತೂರು ಪೂರ್ವದ್ದಾಗಿರುತ್ತದೆ. ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಸ್ಕರಿಸುವ ಸಮಗ್ರ ಯೋಜನೆ ಇದಾಗಿದ್ದು ತ್ಯಾಜ್ಯ ವಿಲೇವಾರಿಗೆ ಸಮಗ್ರ ಪರಿಹಾರವಾಗಲಿದೆ. ಯೋಜನೆ ಒಟ್ಟು ಕಾಲಾವಧಿ 15 ವರ್ಷಗಳಾಗಿದ್ದು ಈಗಾಗಲೇ ಪುತ್ತೂರು ನಗರಸಭೆ ಹಾಗೂ ರೋಟರಿ ಕ್ಲಬ್ ಪೂರ್ವ ಸಂಸ್ಥೆಯ ಮಧ್ಯೆ ಒಪ್ಪಂದ ಪತ್ರಕ್ಕೂ ಸಹಿ ಹಾಕಲಾಗಿದೆ. ಮುಂದಿನ 18 ತಿಂಗಳಲ್ಲಿ ಯೋಜನೆ ಅನುಷ್ಠಾನಗೊಳ್ಳಲಿದೆ. ಪ್ರತಿದಿನ 20 ಟನ್ ಹಸಿ ತ್ಯಾಜ್ಯವನ್ನು ಜೈವಿಕ ಅನಿಲವಾಗಿ ಪರಿವರ್ತಿಸುವುದರೊಂದಿಗೆ ಅನುಬಂಧ ತ್ಯಾಜ್ಯಗಳನ್ನು ಸಂಸ್ಕರಿಸುವುದು. ಈ ಯೋಜನೆ ಅನುಷ್ಠಾನವಾದಾಗ ನಗರಸಭೆ ಮಾತ್ರವಲ್ಲ, ಪರಿಸರದ ಸ್ಥಳೀಯಾಡಳಿತ ತ್ಯಾಜ್ಯ ಸಮಸ್ಯೆಗೂ ಪರಿಹಾರ ಲಭಿಸಲಿದೆ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ನಮ್ಮ ಗೆದ್ದಂತ ಎಲ್ಲ ಅಧಿಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿದ್ದಂಥ ನಮ್ಮ ಇಲ್ಲಿಯ ಪುರಸಭೆ ನಗರಸಭೆಯ ಸದಸ್ಯರು ಸೇರಿಕೊಂಡು ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಪುತ್ತೂರು ನಗರಸಭೆಯೊಳಗಿರುವ ಸುಮಾರು 16-17 ಸಾವಿರ ಮನೆಗಳಿಗೂ ಬಕೆಟನ್ನು ಕೊಟ್ಟು ಆ ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕಿದ್ರೆ ಹಸಿ ಮತ್ತು ಒಣ ಕಸ ಅಂತೇಳಿ ವಿಂಗಡಣೆ ಮಾಡಿ ಒಂದಷ್ಟು ವಾಹನಗಳಲ್ಲಿ ಅದನ್ನು ಆ ತ್ಯಾಜ್ಯ ಘಟಕಕ್ಕೆ ಸಾಗಿಸುವಾಗ ಒಂದಷ್ಟು ಸ್ವಚ್ಛತೆಯನ್ನು ನಾವು ಕಾಪಾಡುವ ಕೆಲಸವನ್ನು ಮಾಡಿದ ಪರಿಣಾಮ ಪುತ್ತೂರು ಇಡೀ ರಾಜ್ಯದಲ್ಲಿ 36ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಬರುವಂಥ ಒಂದು ಸಂಗತಿ ಆಯಿತು. ಇದು ಕೂಡ ನಮ್ಮ ಒಂದು ಆ ಸ್ವಚ್ಛ ಪುತ್ತೂರು, ಸುಂದರ ಪುತ್ತೂರಿನ ಒಂದು ಸಾಧನೆ ಅಂತ ಹೇಳ್ಬೋದು. ಆ ನಂತರದ ದಿನಗಳಲ್ಲಿ ಪುತ್ತೂರು ಇವತ್ತು ಬೆಳೆಯುತ್ತಿರುವಂಥ ಒಂದು ನಗರಸಭೆ 2011ನೇ ಜನದ ಗಣತಿ ಪ್ರಕಾರ ಸುಮಾರು 60,000 ಜನಸಂಖ್ಯೆ. ಆದರೆ ಸುಮಾರು ಇವತ್ತು 68,000ದಿಂದ 70,000 ಜನಸಂಖ್ಯೆ ಇರ್ಬೋದು ಅನ್ನುವಂಥದ್ದು ನಮ್ಮ ಒಂದು ಅಂದಾಜು. ನಗರಸಭೆಯ ಉಪಾಧ್ಯಕ್ಷೆ ವಿದ್ಯಾ ಆರ್ ಗೌರಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೌರಿ ಬನ್ನೂರು, ಪೌರಾಯುಕ್ತೆ ರೂಪಾ ಶೆಟ್ಟಿ, ರಾಜೇಶ್ ಬೆಜ್ಜಂಗಳ, ರೋಟರಿ ಪೂರ್ವ ಸದಸ್ಯರು ಉಪಸ್ಥಿತರಿದ್ದರು.